ಹಲೋ ನಮಸ್ತೆ ಎಲ್ರಿಗೂ. ನಿಮಗೆಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದೇನಂತಂದರೆ ಒಂದ್ಸರಿ ನಮ್ಮ ತಲೆಯಲ್ಲಿ ಎಲ್ಲಾದರೂ ಬಿಳಿ ಕೂದಲು ಸ್ಟಾರ್ಟ್ ಆಯಿತು ಅಂತಂದರೆ ಅದು ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ. ಹಾಗಾದರೆ ಬಿಳಿ ಕೂದಲು ಬೇಗ ಸ್ಪ್ರೆಡ್ ಆಗೋದನ್ನು ತಡೆಗಟ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು. ಬಟ್ ಕೆಲವೊಂದು ಬೆಸ್ಟ್ ಅನ್ನುವಂಥ ಸಿಂಪಲ್ ಅನ್ನುವಂಥ ಟಿಪ್ಸನ್ನು ನೀವು ಡೈಲಿ ಫಾಲೋ ಮಾಡಬೇಕು. ಇವತ್ತಿನ ವಿಡಿಯೋದಲ್ಲಿ ಈ ತಲೆ ಕೂದಲು ಯಾಕೆ ನೆರೆಯುತ್ತೆ, ಬೇಗ ನೆರೆಯೋದನ್ನು ತಪ್ಪಿಸೋದಕ್ಕೆ ಏನು ಮಾಡಬೇಕು, ಬಿಳಿ ಕೂದಲು ಸ್ಪ್ರೆಡ್ ಆಗೋದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು, ಇದೆಲ್ಲದನ್ನು ಹೇಳ್ತಾ ಇದ್ದೇನೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅರ್ಧ ನೋಡಿದರೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಅಷ್ಟೇ ಸಿಗುತ್ತೆ. ಮೊದಲನೇದಾಗಿ ಇವಾಗ ಚಿಕ್ಕ ಮಕ್ಕಳಿಗೆ ಕೂಡ ತಲೆ ಕೂದಲು ನೆರೆಯುವಂಥ ಪ್ರಾಬ್ಲಮ್ ಇರುತ್ತೆ. ಯಾಕೆ? ಫಸ್ಟ್ ಏನು ಅಂತಂದರೆ ಜೆನೆಟಿಕ್ ಪ್ರಾಬ್ಲಮ್. ನಮ್ಮ ಹಿರಿಯರಲ್ಲಿ ಯಾರಿಗಾದರೂ ಈ ಸಮಸ್ಯೆ ಇದ್ದರೆ, ಬೇಗ ತಲೆ ಕೂದಲು ನೆರೆಯುವಂಥ ಸಮಸ್ಯೆ ಇದ್ದರೆ ನಾವು ಕೂಡ ಆ ಸಮಸ್ಯೆಯನ್ನು ಪಡ್ಕೊಂಡ್ಬರ್ಬೋದು. ಅದನ್ನ ಅವಾಯ್ಡ್ ಮಾಡೋದಕ್ಕಾಗಲ್ಲ. ಆದರೂ ಕೂಡ ಕೆಲವೊಂದು ಸಿಂಪಲ್ ಆಗಿರುವಂಥ ಸೂಪರ್ ಆಗಿರುವಂಥ ಟಿಪ್ಸನ್ನು ಫಾಲೋ ಮಾಡಿದರೆ ಇದನ್ನ ಸ್ಲೋ ಡೌನ್ ಮಾಡ್ಬೋದು. ಎರಡನೇದಾಗಿ ನಮ್ಮ ಲೈಫ್ ಸ್ಟೈಲ್, ಜಂಕ್ ಫುಡ್ ಇದೆಯಲ್ವಾ, ಅದು ಕೂಡ ತಲೆ ಕೂದಲು ಬೇಗ ನೆರೆಯೋದಕ್ಕೆ ಕಾರಣ ಆಗುತ್ತೆ. ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಮಾಡೋರಲ್ಲಿ ಕೂಡ ತಲೆ ಕೂದಲು ಬೇಗ ನೆರೆಯುತ್ತೆ. ನಿದ್ದೆ ಕಮ್ಮಿ ಮಾಡೋರಲ್ಲಿ. ಇನ್ನೊಂದೇನು ಅಂತಂದರೆ ಮುಖ್ಯವಾಗಿ ಒಂದು ತಲೆ ಕೂದಲು ಎಲ್ಲಾದರೂ ಬೆಳ್ಳಗಾಯಿತು ಅಂತಂದಾಗ ತಕ್ಷಣ ಹೋಗಿ ನಾವು ಈ ಕೆಮಿಕಲ್ ಇರುವಂಥ ರ್ಯಾಶ್ ಆಗಿರುವಂಥ ಹೇರ್ ಡೈಗಳನ್ನೆಲ್ಲ ತೊಗೊಂಬಂದು ಹಾಕ್ತೀವಲ್ವ, ಅದು ಕೂಡ ತಲೆ ಕೂದಲು ಬಿಳಿಯಾಗೋದನ್ನು ಬೇಗ ಸ್ಪ್ರೆಡ್ ಮಾಡುತ್ತೆ. ನಾವು ಉಪಯೋಗ ಮಾಡುವಂತಹ ರ್ಯಾಶ್ ಶಾಂಪೂ, ಕಂಡೀಷ್ನರ್ ಕೂಡ ತಲೆ ಕೂದಲು ಬೇಗ ನೆರೆಯೋ ಥರ ಮಾಡುತ್ತೆ. ಹಾಗೆಯೇ ಕೆಲವರು ಕೆಮಿಕಲ್ ಟ್ರೀಟ್ಮೆಂಟ್ ತಗೊಳ್ತಾರೆ, ಹೇರ್ ಕಲರ್ ಮಾಡೋದಕ್ಕೆ ಅಥವಾ ಹೇರ್ ಸ್ಟ್ರೈಟನ್ ಮಾಡೋದಕ್ಕೆ, ಸಾಫ್ಟ್ ಮತ್ತು ಸಿಲ್ಕಿ ಮಾಡೋದಕ್ಕೆ ಕೆಮಿಕಲ್ ಟ್ರೀಟ್ಮೆಂಟ್ ತಗೋತಾರೆ. ಅವರಿಗೆ ಕೂಡ ತಲೆ ಕೂದಲು ಬೇಗ ನೆರೆಯುತ್ತೆ. ಅದು ಎಲ್ಲರೂ ಬಿಳಿಯಾಗಿರೋ ತಲೆ ಕೂದಲಿದ್ರೆ ಅದು ಬೇಗ ಸ್ಪ್ರೆಡ್ ಆಗುತ್ತೆ. ತುಂಬ ಸ್ಟ್ರೆಸ್ ತಗೊಳ್ಳೋರು, ಒತ್ತಡದ ಜೀವನ ಶೈಲಿ ಕೂಡ ತಲೆ ಕೂದಲು ಬೇಗ ನೆರೆಯೋದಕ್ಕೆ ಕಾರಣ ಆಗುತ್ತೆ. ಜೆನೆಟಿಕ್ ಪ್ರಾಬ್ಲಮ್ ಆದರೆ ಅದನ್ನ ಕೆಲವೊಂದು ವಿಷಯದಲ್ಲಿ ನಾವು ಅಷ್ಟೊಂದು ಕಂಪ್ಲೀಟಾಗಿ ಸ್ಟಾಪ್ ಮಾಡೋದಕ್ಕಾಗಲ್ಲ, ಅದು ನಮ್ಮ ಜೀನ್ಸಲ್ಲೇ ಇರುತ್ತೆ. ಆದರೂ ಕೂಡ ತುಂಬ ಬೇಗ ಸ್ಪ್ರೆಡ್ ಆಗೋದನ್ನು ಸ್ವಲ್ಪ ನಾವು ಸ್ಲೋ ಡೌನ್ ಮಾಡ್ಬೋದು, ಕೆಲವೊಂದು ಪ್ರಾಪರ್ ಆಗಿ ಟಿಪ್ಸನ್ನು ನಾವು ಫಾಲೋ ಮಾಡಿದರೆ. ಆದರೆ ಈ ಲೈಫ್ ಸ್ಟೈಲಿಂದ ಆಗುವಂಥದ್ದು ಇದೆಯಲ್ವ, ಅದನ್ನ ಖಂಡಿತವಾಗ್ಲೂ ನಾವು ಸ್ಟಾಪ್ ಮಾಡ್ಬೋದು. ಯಾಕಂತಂದರೆ ಅದು ನಮ್ಮ ಲೈಫ್ ಸ್ಟೈಲಿಂದ ಬರುವಂಥದ್ದು. ಆ ಲೈಫ್ ಸ್ಟೈಲನ್ನು ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ತಲೆ ಕೂದಲು ಯಾವಾಗಲೂ ಕಪ್ಪಾಗಿ ತುಂಬ ಶೈನಿಂಗ್ ಆಗಿ ಚೆನ್ನಾಗಿರೋ ಥರ ನೋಡ್ಕೋಬೋದು. ಹಾಗಾದರೆ ಏನು ಮಾಡಬೇಕು? ತಲೆ ಕೂದಲು ಕಪ್ಪಾಗಿರೋದಕ್ಕೆ, ಚೆನ್ನಾಗಿರೋದಕ್ಕೆ ಕೆಲವೊಂದು ಸೂಪರ್ ಆಗಿರುವಂಥ ಫುಡ್ಗಳಿದೆ. ತಲೆ ಕೂದಲು ಕಪ್ಪಾಗೋದಕ್ಕೆ ಮುಖ್ಯವಾಗಿ ಆ ಮೆಲನಿನ್ ಅನ್ನುವಂಥ ಒಂದು ಅಂಶ ಬೇಕು. ಅದು ನಮ್ಮ ಹೇರ್ ರೂಟ್ಸಲ್ಲಿರುತ್ತೆ, ಹೇರ್ ರೂಟ್ಸಿನ ಸೆಲ್ಗಳಲ್ಲಿ ಇರುತ್ತೆ. ಅದು ಕಮ್ಮಿ ಆದಾಗ ಆ ಮೆಲನಿನನ್ನು ನಮ್ಮ ಆ ಸೆಲ್ಗಳು ಪ್ರೊಡ್ಯೂಸ್ ಮಾಡೋದನ್ನು ನಿಲ್ಲಿಸಿದಾಗ ತಲೆ ಕೂದಲಿನ ಕಲರ್ ಇದೆಯಲ್ವ ಅದು ಬೆಳ್ಳಗಾಗುತ್ತೆ. ಹಾಗಾದರೆ ಆ ಮೆಲನಿನನ್ನು ಪ್ರೊಡ್ಯೂಸ್ ಮಾಡುವಂತಹ ಸೂಪರ್ ಆಗಿರುವಂಥ ಫುಡ್ಗಳು ಯಾವುದು? ನಮ್ಮ ತಲೆ ಕೂದಲಿಗೆ ನ್ಯಾಚುರಲ್ ಆಗಿ ಆ ಕಪ್ಪು ಅಥವಾ ಬ್ರೌನ್ ಕಲರ್ ಪಿಗ್ಮೆಂಟೇಷನ್ ಕೊಡುವಂಥ ಫುಡ್ಗಳು ಯಾವುದು? ಮೊದಲನೇದಾಗಿ ಆಮ್ಲ, ನೆಲ್ಲಿಕಾಯಿಯನ್ನು ನೀವು ದಿನಾ ತಿನ್ನೋದ್ರಿಂದ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಅಂದರೆ ವರ್ಕ್ ಮಾಡುತ್ತೆ. ನಮ್ಮ ತಲೆ ಕೂದಲಿಗೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ಕೊಡುತ್ತೆ, ತಲೆ ಕೂದಲನ್ನು ಚೆನ್ನಾಗಿರೋ ಥರ ನೋಡ್ಕೊಳ್ಳುತ್ತೆ. ಅದಾದ ನಂತರ ತಲೆ ಕೂದಲು ಕಪ್ಪಿರೋ ಥರ ಕೂಡ ನೋಡುತ್ತೆ. ಬೇಗ ಬಿಳಿ ಕೂದಲು ಸ್ಪ್ರೆಡ್ ಆಗದಾಗೆ ಕೂಡ ತಡೆಯುತ್ತೆ. ದಿನ ನಾವು ಒಂದೊಂದು ನೆಲ್ಲಿಕಾಯಿ ತಿನ್ನಬೇಕು ಸಿಕ್ಕಿದ್ರೆ. ಇಲ್ದಿದ್ರೆ ನೆಲ್ಲಿಕಾಯಿ ಜ್ಯೂಸ್ ಬರುತ್ತೆ, ನೆಲ್ಲಿಕಾಯಿ ರಸ ಬರುತ್ತೆ, ಅದನ್ನೂ ಕೂಡ 1 ಟೀ ಸ್ಪೂನಷ್ಟು ತಗೊಂಡು ನಾವು 1 ಗ್ಲಾಸ್ ನೀರಿಗೆ ಹಾಕಿ ಕುಡಿಬೋದು. ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಯಾರಿಗೂ ಆಗಲ್ಲ. ಇನ್ನೊಂದು ಸ್ಪೀನಚ್ ಅಂದರೆ ಪಾಲಕ್ ಮತ್ತು ಬೀಟ್ರೂಟ್, ಇದು ಕೂಡ ನಮ್ಮ ತಲೆ ಕೂದಲಿಗೆ ತುಂಬ ಒಳ್ಳೆಯದು. ಅದಾದ ನಂತರ ಇನ್ನೊಂದು ಅದ್ಭುತವಾಗಿರುವಂಥ ವಸ್ತು ಏನು ಅಂತಂದರೆ ಕರಿಬೇವು. ಅದರದ್ದು ಚಟ್ನಿ ಆಗಲಿ ಅಥವಾ ಫುಡ್ಡಲ್ಲಿ ಉಪಯೋಗ ಮಾಡೋದು ಕೂಡ ತಲೆ ಕೂದಲಿಗೆ ಒಳ್ಳೆಯದು. ತಲೆ ಕೂದಲಿನ ನ್ಯಾಚುರಲ್ ಕಲರನ್ನು ಅಂದರೆ ರಿಟೈನ್ ಮಾಡೋದಕ್ಕೆ ತುಂಬ ಒಳ್ಳೆಯದು. ಇನ್ನೊಂದು ಏನು ಅಂತಂದರೆ ಆಲ್ಮಂಡ್ ಮತ್ತು ವಾಲ್ನಟ್, ಬಾದಾಮಿ ಮತ್ತು ವಾಲ್ನಟ್. ದಿನಕ್ಕೆ 4 ಬಾದಾಮಿ 1 ವಾಲ್ನಟನ್ನು ತಿನ್ನೋದು ಕೂಡ ತಲೆ ಕೂದಲಿಗೆ ಒಳ್ಳೆಯದು. ಮತ್ತಿನ್ನೊಂದು ಅದ್ಭುತವಾಗಿರುವಂಥದ್ದು ಏನು ಅಂತಂದರೆ ಎಳ್ಳನ್ನು 1 ಟೀ ಸ್ಪೂನಷ್ಟು ನಾವು ದಿನ ತಿನ್ಬೋದು. ಒಂದು ದೊಡ್ಡ ಚಮಚದ ಚಿಕ್ಕ ಟೀ ಸ್ಪೂನಲ್ಲಿ 1 ಟೀ ಸ್ಪೂನಷ್ಟು ತಿನ್ಬೋದು. ಅಥವಾ ಅದರ ಜ್ಯೂಸನ್ನು ಬೇಕಾದರೂ ಮಾಡಿ ನೀವು ಕುಡಿಬೋದು ಆವಾಗ. ಇದು ಕೂಡ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೆಲ್ಲಿಕಾಯಿ, ಕರಿ ಲೀವ್ಸು, ಬೀಟ್ರೂಟು, ಪಾಲಕ್ ಸೊಪ್ಪು, ಅದಾದ ನಂತರ ಬಾದಾಮಿ ಮತ್ತು ವಾಲ್ನಟ್, ಇದಿಷ್ಟನ್ನು ರೆಗ್ಯುಲರ್ ಆಗಿ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಬಂದರೆ ಅದು ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆರೋಗ್ಯವಾಗಿ ನಾವಿರ್ತೀವಿ, ಎಲ್ಲ ಬೇಕಾಗಿರುವಂಥ ಪೋಷಕಾಂಶಗಳು ನಮಗೆ ಸಿಗ್ತಾ ಇರುತ್ತೆ. ಆ ಮೆಲನಿನನ್ನು ಕೂಡ ಪ್ರೊಡ್ಯೂಸ್ ಮಾಡೋದಕ್ಕೆ ಎಲ್ಲ ಆಹಾರ ಪದಾರ್ಥಗಳು ಹೆಲ್ಪ್ ಆಗುತ್ತೆ. ಅದರಿಂದ ಬಿಳಿ ಕೂದಲು ಹಾಕಿದ್ರೂ ಕೂಡ ಅದು ಸ್ಪ್ರೆಡ್ ಆಗೋದನ್ನು ಇದು ಖಂಡಿತವಾಗ್ಲೂ ತಡೆಯುತ್ತೆ. ಆದರೆ ಒಂದಿನ ತಿಂದು 2ನೇ ದಿನ ನಿಮಗೆ ಸಿಗಲ್ಲ ಆ ರಿಸಲ್ಟ್. ರೆಗ್ಯುಲರ್ ಆಗಿ ನಮ್ಮ ಡಯಟಲ್ಲಿ ಇದನ್ನ ನಾವು ಫಾಲೋ ಮಾಡ್ಕೊಂಡು ಬರಬೇಕಾಗುತ್ತೆ. ಎರಡನೇದು ಆಯಿಲ್ ಮಸಾಜ್. ಇದು ಇನ್ನೊಂದು ಅದ್ಭುತವಾಗಿರುವಂಥ ಟ್ರಿಕ್. ಅದು ಏನು ಅಂತಂದರೆ ತೆಂಗಿನೆಣ್ಣೆನ ನೀವು ಸ್ವಲ್ಪ ಮೆಂತೆ, ಕರಿ ಲೀವ್ಸ್, ನೆಲ್ಲಿಕಾಯಿಯನ್ನು ಹಾಕಿಬಿಟ್ಟು ಬಿಸಿ ಮಾಡಿಕೊಂಡು ಇಟ್ಕೊಂಡು ಅದನ್ನ ತಲೆ ಸ್ನಾನ ಮಾಡುವಾಗ 1 ಅಥವಾ 2 ಗಂಟೆ ಮುಂಚೆ
ನಾವು ಒಂದು ಸ್ವಲ್ಪ ಆ ಎಣ್ಣೆನ ತಗೊಂಡು ಚೂರು ಲೈಟಾಗಿ ಬಿಸಿ ಮಾಡಿಕೊಂಡು ತಲೆ ಕೂದಲಿಗೆ 5ರಿಂದ 10 ನಿಮಿಷ ಮಸಾಜ್ ಮಾಡಿ 2 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಬೇಕು. ವಾರದಲ್ಲಿ ಈ ಥರ 2 ಸರಿ ಆಯಿಲ್ ಮಸಾಜ್ ಮಾಡೋದ್ರಿಂದ ಕೂಡ ಬಿಳಿ ಕೂದಲು ಸ್ಪ್ರೆಡ್ ಆಗೋದು ಕಂಟ್ರೋಲ್ಗೆ ಬರುತ್ತೆ. ನೀವು ಬೇಕಾದರೆ ಈ ಎಣ್ಣೆನ ರಾತ್ರಿ ಹಾಕಿ ಬೆಳಗ್ಗೆ ಕೂಡ ತಲೆ ಸ್ನಾನ ಮಾಡ್ಬೋದು. ಬೇಕಾದರೆ ನನ್ನ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಈ ಎಣ್ಣೆನ ಕಂಪ್ಲೀಟಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತೇನೆ. ಮಕ್ಕಳಿಗೂ ಈ ಆಯಿಲ್ ಮಸಾಜ್ ಮಾಡ್ಬೋದು, ನಾವು ದೊಡ್ಡವರು ಮಾಡ್ಬೋದು. ಇದು ಕೂಡ ಮೆಲನಿನ್ ಅನ್ನುವಂಥ ಅಂಶನ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ತಲೆ ಕೂದಲಿಗೆ ನ್ಯಾಚುರಲ್ ಆಗಿ ಶೈನಿಂಗ್ ಕೊಡುತ್ತೆ. ಇನ್ನೊಂದು ಏನು ಅಂತಂದರೆ ತಲೆ ಕೂದಲು ಹೆಲ್ತ್ ಇಂಪ್ರೂವ್ ಮಾಡುತ್ತೆ, ಸ್ಕಾಲ್ಪ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ. ನಮ್ಮ ತಲೆ ಕೂದಲು ಸ್ಟ್ರಾಂಗ್ ಆಗಿರೋ ಥರ ಕೂಡ ನೋಡ್ಕೊಳ್ಳುತ್ತೆ. ಬೇಗ ಉದ್ದ ದಪ್ಪ ಕಪ್ಪಾಗಿ ಬರೋ ಥರ ಕೂಡ ನೋಡ್ಕೊಳ್ಳುತ್ತೆ. ಮೂರನೇದು ಅತಿ ಮುಖ್ಯವಾಗಿ ಏನು ಅಂತಂದರೆ ಆದಷ್ಟು ಹೇರ್ ಕೇರ್ ಯಾವ ಥರ ಮಾಡ್ಕೋಬೇಕು ಅಂತಂದರೆ ತಲೆ ಸ್ನಾನ ಮಾಡುವಾಗ ಮೈಲ್ಡ್ ನ್ಯಾಚುರಲ್ ಸಲ್ಫೇಟ್ ಮತ್ತು ಪ್ಯಾರಾಬೆನ್ ಫ್ರೀ ಶಾಂಪುಗಳನ್ನೇ ಉಪಯೋಗ ಮಾಡಬೇಕು. ಅಂಥ ಶಾಂಪುಗಳು ತುಂಬ ಇದೆ. ನಾನು ಇದಕ್ಕಿಂತ ಮುಂಚೆ ಕೂಡ ಅತ್ಯುತ್ತಮವಾಗಿರೋಂಥ ನ್ಯಾಚುರಲ್ ಶಾಂಪು ಬಗ್ಗೆ ವಿಡಿಯೋ ಮಾಡಿದೆ. ಅದರದ್ದು ಲಿಂಕ್ ಬೇಕಾದರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ದಿನ ತಲೆ ಸ್ನಾನ ಮಾಡಬಾರ್ದು. ವಾರದಲ್ಲಿ 2ರಿಂದ 3 ಸರಿ ತಲೆ ಸ್ನಾನ ಮಾಡಿದರೆ ಓಕೆ. ರ್ಯಾಶಾಗಿ ತಲೆ ಕೂದಲನ್ನು ತಿಕ್ಕಿ ತೊಳಿಬಾರ್ದು. ನಾವು ತಲೆ ಕೂದಲು ಬಾಚುವಾಗ ಕೂಡ ಅಷ್ಟೇ ತುಂಬ ರ್ಯಾಶಾಗಿ ಬಾಚಬಾರ್ದು. ಇನ್ನೊಂದು ಏನು ಅಂತಂದರೆ ಒಂದು ವೇಳೆ ತಲೆ ಕೂದಲು ಎಲ್ಲಾದರೂ ಬೆಳ್ಳಗಾಯಿತು ಅಂತಂದರೆ ಫಸ್ಟ್ ತಗೊಂಡೋಗಿ ನಾವು ರ್ಯಾಶ್ ಆಗಿರುವಂಥ ಕೆಮಿಕಲ್ ಇರುವಂಥ ಹೇರ್ ಡೈ ಉಪಯೋಗ ಮಾಡೋದನ್ನು ನಿಲ್ಲಿಸಬೇಕು, ಮಾಡಲೂಬಾರ್ದು. ಹಾಗಾದರೆ ಒಂದು ಸರಿ ಎಲ್ಲ ಅಲ್ಲಲ್ಲಿ ತಲೆ ಕೂದಲು ಬೆಳ್ಳಗಾಯಿತು ಅಂತಂದರೆ ಏನು ಮಾಡಬೇಕು, ಹೇಗೆ ಕಲರಿಂಗ್ ಮಾಡಬೇಕು? ಮದಿರಂಗಿ ಮತ್ತು ಇಂಡಿಗೋ ಪೌಡರ್ ಇಷ್ಟೇ. ಫಸ್ಟ್ ನೀವು ಮದಿರಂಗಿಯಿಂದನೇ ಸ್ಟಾರ್ಟ್ ಮಾಡಬೇಕು. ಮದಿರಂಗಿ ಅಂದರೆ ಗೋರಂಟಿ ಅಂತ ಹೇಳ್ತೀವಲ್ವ, ಅದು ಹೆಣ್ಣ ಅಥವಾ ಮೆಹಂದಿ ಅಂತ ಕೂಡ ಹೇಳ್ತೀವಿ. ಪೌಡರ್ ಸಿಗುತ್ತೆ, ಪ್ಯೂರ್ ಆಗಿರುವಂಥ ಮೆಹಂದಿ ತೊಗೊಂಬಂದು ಪೌಡರ್ ತೊಗೊಂಬಂದು ಅಥವಾ ಮನೆಯಲ್ಲೇ ಲೀವ್ಸ್ ಇದ್ದರೆ ಆ ಲೀವ್ಸ್ದು ಪೇಸ್ಟ್ ಮಾಡುವಾಗ ಟೀ ಅಥವಾ ಕಾಫಿ ಡಿಕಾಕ್ಷನನ್ನೇ ಉಪಯೋಗ ಮಾಡ್ಕೊಂಡು ಪೇಸ್ಟ್ ಮಾಡಿ ಅದನ್ನ ತಲೆಗೆ ಹಚ್ಚಿ 3 ಗಂಟೆ ಬಿಟ್ಟು ತಲೆ ಕೂದಲನ್ನು ತೊಳ್ಕೊಂಡ್ರೆ ನಿಮಗೆ ನ್ಯಾಚುರಲ್ ಆಗಿ ಡಾರ್ಕ್ ಆಗಿರುವಂತಹ ಈ ರೆಡ್ ಮತ್ತು ಈ ಡಾರ್ಕ್ ಬ್ರೌನ್ ಕಲರ್ ಬರೋ ಥರ ಇರುತ್ತೆ. ಆ ಕಲರ್ ಆ ಟಿಂಟ್ ಬಂದರೆ ನಿಮಗೆ ಓಕೆ, ಪ್ರಾಬ್ಲಮ್ ಇರಲ್ಲ. ಒಂದೊಂದು ಅಲ್ಲಲ್ಲಿ ಬೆಳ್ಳಗಾದರೆ ಆದಷ್ಟು ಮೆಹಂದಿನ ಉಪಯೋಗ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಡೇಸಲ್ಲಿ. ನಿಮಗೆ ನೆಕ್ಸ್ಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಇದ್ದರೆ, ಜಾಸ್ತಿ ಇದೆ ಅಂತಿದ್ರೆ ಮೆಹಂದಿ ಅಂದರೆ ಈ ಗೋರಂಟಿ ಪ್ಲಸ್ ಇಂಡಿಗೋ ಪೌಡರ್ ಕೂಡ ಇದು ಪ್ಲಾಂಟ್ ಬೇಸ್ಡ್. ಇದನ್ನು ಅಪ್ಲೈ ಮಾಡ್ಬೋದು. ಇದನ್ನ ಅಪ್ಲೈ ಹೇಗೆ ಮಾಡಬೇಕು ಅನ್ನೋದು ತುಂಬ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ. ಅದರದ್ದು ಲಿಂಕ್ ಬೇಕಾದರೂ ಹಾಕಿರ್ತೇನೆ. ಇನ್ನೊಂದು ಏನು ಅಂತಂದರೆ ಸ್ವಲ್ಪ ಸ್ಟ್ರೆಸ್ ತಗೊಳ್ಳೋದನ್ನು ಕಮ್ಮಿ ಮಾಡಬೇಕು. ರಾತ್ರಿ ತುಂಬ ಚೆನ್ನಾಗಿ ನಿದ್ದೆ ಮಾಡಬೇಕು, ತುಂಬ ಚೆನ್ನಾಗಿ ನೀರು ಕುಡಿಬೇಕು. ಯಾರು ಚೆನ್ನಾಗಿ ನಿದ್ದೆ ಮಾಡ್ತಾರೋ, ಸ್ಟ್ರೆಸ್ ಫ್ರೀ ಆಗಿರ್ತಾರೋ ಅವರಿಗೆ ಅಷ್ಟು ಬೇಗ ತಲೆ ಕೂದಲು ನೆರೆಯಲ್ಲ. ಮತ್ತಿನ್ನೊಂದು ಏನು ಅಂತಂದರೆ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ ಹೆಲ್ದಿ ಆಗಿರುವಂಥ ಫ್ರೂಟ್ಸು, ನಟ್ಸು, ತರಕಾರಿಗಳನ್ನು, ಜ್ಯೂಸ್ಗಳನ್ನು ಇದೆಲ್ಲದನ್ನು ನಾವು ಸೇವಿಸ್ತಾ ಇದ್ದರೆ ಆಗ ಕೂಡ ನಮ್ಮ ತಲೆ ಕೂದಲು ತುಂಬ ಹೆಲ್ದಿಯಾಗಿರುತ್ತೆ. ಬೇಗ ವೈಟ್ ಕೂದಲು ಸ್ಪ್ರೆಡ್ ಆಗೋದು ತಪ್ಪುತ್ತೆ. ಇದಿಷ್ಟು ಸಿಂಪಲ್ ಆಗಿರೋಂಥ ಟಿಪ್ಸನ್ನು ಫಾಲೋ ಮಾಡಿದರೆ ಒಂದು ವೇಳೆ ಅಲ್ಲಲ್ಲಿ ಕೆಲವೊಂದು ಬಿಳಿ ಕೂದಲು ಬಂದಿದೆ ಅಂತಂದರೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದು ಸ್ಪ್ರೆಡ್ ಆಗೋದು ಸ್ಲೋ ಆಗ್ತಾ ಹೋಗುತ್ತೆ. ನಿಮ್ಮ ತಲೆ ಕೂದಲು ಹೆಲ್ದಿಯಾಗಿ ಕೂಡ ಇರುತ್ತೆ. ತಲೆ ಕೂದಲು ಕಂಪ್ಲೀಟಾಗಿ ಬೆಳ್ಳಗಾಯಿತು ಅಂತಂದ ನಂತರ ಅದಕ್ಕೆ ನೀವು ನ್ಯಾಚುರಲ್ ಆಗಿ ಕಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದೆರಡು ತಲೆ ಕೂದಲು ಅಲ್ಲಲ್ಲಿ ಬೆಳ್ಳಗಾಗಿದ್ದಾಗ ಅದು ನೆಕ್ಸ್ಟ್ ಫರ್ದರ್ ಸ್ಪ್ರೆಡ್ ಆಗೋದಾಗೆ ಅಥವಾ ಸ್ಲೋ ಡೌನ್ ಮಾಡೋದ ಥರ ಖಂಡಿತವಾಗ್ಲೂ ಮಾಡ್ಬೋದು ಈ ಟಿಪ್ಸನ್ನು ಫಾಲೋ ಮಾಡಿದರೆ. ಆಹಾರ ಪದಾರ್ಥಗಳಲ್ಲಿ ನಾನು ಹೇಳಿರುವಂಥದ್ದನ್ನು ಉಪಯೋಗ ಮಾಡ್ಕೊಳ್ಳಿ. ನಿದ್ದೆ ಚೆನ್ನಾಗಿ ಮಾಡಿ, ನೀರು ಚೆನ್ನಾಗಿ ಕುಡೀರಿ. ವಾರಕ್ಕೆ 2-3 ಸರಿ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ. ಜಾಸ್ತಿ ಟೆನ್ಷನ್ ತೊಗೋಬೇಡಿ, ಖುಷಿಯಾಗಿರಿ. ಇಷ್ಟು ಮಾಡಿದರೆ ಸಾಕು, ನಿಮ್ಗೆ ಬೇಕಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಸೊ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಇದೇ ಥರ ತುಂಬ ಉಪಯೋಗಕ್ಕೆ ಬರುವಂಥ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಅದರ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಬೆಸ್ಟ್ ಅನ್ನುವಂತಹ ಕೆಲವೊಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಮೆನ್ಷನ್ ಮಾಡಿದ್ರೆ ಅದೆಲ್ಲದರದ್ದು ಲಿಂಕ್ ಇದರಲ್ಲಿ ಹಾಕಿರ್ತೀನಿ. ಆನ್ಲೈನಲ್ಲಿ ಬೇಕಾದ್ರೆ ಬೈ ಮಾಡ್ಬೋದು. ನೀವು ಮಾತ್ರ ಈ ವಿಡಿಯೋ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.